ಬರ್ತೀರಾ? ಚೇತನ ಕಾರ್ಕಳ ಮತ್ತು ತದನಂತರದಲ್ಲಿ ಚೈತನ್ಯ ಕುಂದಾಪುರದವರು ಆಗಮಿಸುತ್ತಿದ್ದಾರೆ. ವಿಜಿತ ಕಾರ್ಕಳದವರು ಅರುಣೋದಯ ವಿಶೇಷ ಶಾಲೆ ಕಾರ್ಕಳ, ಉಡುಪಿ, ಆಸರೆ ವಿಶೇಷ ಶಾಲೆ, ಕಾರುಣ್ಯ ಮಡುಕೆರೆ ಮಲ್ಪೆ, ಕೊನೆಯದಾಗಿ ಮಾನಸ ಪಾಂಬೂರ್. ಪ್ರಪಂಚದ ಎಲ್ಲ ಧರ್ಮಗಳಲ್ಲೂ ಪ್ರಾರ್ಥನೆಗೆ ವಿಶಿಷ್ಟ ಸ್ಥಾನವಿದೆ. ಪ್ರಾರ್ಥನೆ ಮನುಷ್ಯನ ಹೃದಯದ ಅಂತರಾಳದಿಂದ ಹೊರಹೊಮ್ಮುವುದರಿಂದ ಅದು ಸ್ವಾಭಾವಿಕವಾಗಿಯೇ ರಾಗಯುಕ್ತವಾಗಿರುತ್ತದೆ. ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ಪ್ರಾರ್ಥನಾ ಗೀತೆ. ಪರಮ ಕೃಪೆಯನು ಮೊರೆಯ ಕೇಳಿರೆದು ಕಾಯು
ಪರಮ ಕೃಪೆಯನು ಮೊರೆಯ ಕೇಳಿ ಎಳೆದು ಕಾಯು ವರದ ಮಳೆಯನು ಕರವ ಮುಗಿವೆ ಕರುಣಿಸೆ ನಗೆ ಪರಮ ಕೃಪೆಯನು ಮೊರೆಯ ಕೇಳಿ ಎಳೆದು ಕಾಯು ವರದ ಮಳೆಯನು. ಎಲ್ಲರಿಗೂ ಶುಭ ಮುಂಜಾನೆ ಹಾಗೂ ನನ್ನ ನಮಸ್ಕಾರಗಳು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇವರು ಮಾನಸ ಪುನರ್ವಸತಿ ಮತ್ತು ತರಬೇತಿ ಕೇಂದ್ರದ ರಜತ ಮಹೋತ್ಸವ ಆಚರಣೆಯ ಪ್ರಯುಕ್ತ ಜಂಟಿಯಾಗಿ ಆಯೋಜಿಸುವ ಉಡುಪಿ ಜಿಲ್ಲಾ ವಿಶೇಷ ಕ್ರೀಡೋತ್ಸವ ಈ ಸುಂದರ ಸಮಾರಂಭಕ್ಕೆ ಎಲ್ಲರನ್ನೂ ಮಾನಸ ವಿಶೇಷ ಶಾಲೆಯ ಪರವಾಗಿ ಸ್ವಾಗತಿಸಲು ಅತ್ಯಂತ ಸಂತೋಷವೆನಿಸುತ್ತದೆ. ಮೊದಲನೆಯದಾಗಿ ಕ್ರೀಡೋತ್ಸವದ ಉದ್ಘಾಟನೆಯನ್ನು ಮಾಡಲು ಆಗಮಿಸಿರುವ ಶ್ರೀ ಕುರ್ಮಾರಾವ್ ಎಂ, ಮಾನ್ಯ ಜಿಲ್ಲಾಧಿಕಾರಿಗಳು ಉಡುಪಿ ಜಿಲ್ಲೆ, ಇವರನ್ನು ನೆರೆದಿರುವ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ವಿಶೇಷ ಮಕ್ಕಳ ಮೇಲಿನ ಪ್ರೀತಿಯಿಂದ ಹಾಗೂ ನಮ್ಮ ಕರೆಗೆ ಓಗೊಟ್ಟು ಈ ಕ್ರೀಡೋತ್ಸವದ ಘನ ಉಪಸ್ಥಿತಿಯನ್ನು ಹೊಂದಿದ್ದಾರೆ ಕಮಾಂಡರ್ ಜರಮ್ ಕಸ್ತಲಿನೋ VSM, ನಿವೃತ್ತ ಹಿರಿಯ ನೌಕಾಧಿಕಾರಿ. ಅವರಿಗೂ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಮತಿ ವೀಣಾ ವಿವೇಕಾನಂದ, ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಮೇಡಮ್, ತಮಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ರತ್ನ, ಕಲ್ಯಾಣಾಧಿಕಾರಿಗಳು, ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ. ನಿಮ್ಮ ಉಪಸ್ಥಿತಿಯು ನಮ್ಮೆಲ್ಲರ ಸೌಭಾಗ್ಯ. ತಮಗೆಲ್ಲರಿಗೂ ಆದರಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ವೇದಿಕೆಯಲ್ಲಿದ್ದಾರೆ ಶ್ರೀಮತಿ ವನಿತಾ ಶೆಟ್ಟಿಗಾರ್, ರಕ್ಷಾ ಸಂಘದ ಅಧ್ಯಕ್ಷೆ. ತಮಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಡಾಕ್ಟರ್ ಕಾಂತಿ ಹರೀಶ್, ರಾಜ್ಯ ಅಧ್ಯಕ್ಷರು, ವಿಶೇಷ ಶಿಕ್ಷಕ ಮತ್ತು ಶಿಕ್ಷಕೇತರ ಸಂಘ. ತಮಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ಅಗ್ನಿಶ್ ಕುಂದರ್, ಗೌರವಾಧ್ಯಕ್ಷರು, ರಾಜ್ಯ ವಿಶೇಷ ಶಿಕ್ಷಕರ ಸಂಘ. ತಮಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ರವೀಂದ್ರ ಎಚ್, ಜಿಲ್ಲಾಧ್ಯಕ್ಷರು, ಜಿಲ್ಲಾ ವಿಶೇಷ ಶಿಕ್ಷಕರ ಸಂಘ. ತಮಗೂ ಪ್ರೀತಿಪೂರ್ವಕ ಸ್ವಾಗತ. ಮಾನಸ ಪುನರ್ವಸತಿ ಮತ್ತು ತರಬೇತಿ ಕೇಂದ್ರದ ಏಳಿಗೆಗಾಗಿ ಸದಾ ನನಗೆ ಬೆನ್ನೆಲುಬಿಗೆ ನಿಂತು ತಮ್ಮ ನಿಸ್ವಾರ್ಥ ಸೇವೆಯನ್ನು ನೀಡಿ ಶ್ರಮಿಸುವ ಆಡಳಿತ ಮಂಡಳಿಯ ಸರ್ವ ಸದಸ್ಯರಿಗೂ, ಎಲ್ಲ ಟ್ರಸ್ಟಿಗಳಿಗೂ, ಕಥೋಲಿಕ ಸಭೆಯ ಸದಸ್ಯರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್, ಜಾಸ್ಮಿನ್ ಕ್ಲಬ್ ಸದಸ್ಯರಿಗೂ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ. ಕ್ರೀಡೋತ್ಸವವು ಸುಸ್ವಾಗತವಾಗಿ ನಡೆಯುವಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಪಾತ್ರ ವಿಶೇಷವಾದದ್ದು. ನಮ್ಮ ಕರೆಗೆ ಓಗೊಟ್ಟು ಭಾಳ ಸಂತೋಷದಿಂದ ಒಪ್ಪಿಕೊಂಡು ಇವತ್ತು ನಮ್ಮೊಡನೆ ಇದ್ದಾರೆ ಶ್ರೀ ಸುರೇಶ್ ದೇವಾಡಿಗ, ಶ್ರೀ ನಾರಾಯಣ ಗುರು ಪ್ರೌಢಶಾಲೆ ಪಾಂಬೂರು, ಶ್ರೀ ಡೊಮಿನಿಕ್ನವರನ್ನ ನಿವೃತ್ತ ದೈಹಿಕ ಶಿಕ್ಷಕರು, ಸೈಂಟ್ ಜಾನ್ಸ್ ಶಾಲೆ ಶಂಕರಪುರ, ಶ್ರೀ ಜೋಸೆಫ್ ಡಿಸೋಜಾ, ಸೈಂಟ್ ಲಾರೆನ್ಸ್ ಶಾಲೆ ಮೂಡುಬೆಳ್ಳೆ. ತಮಗೆಲ್ಲರಿಗೂ ಒಲವಿನ ಸ್ವಾಗತವನ್ನು ಕೋರುತ್ತೇನೆ. ಈ ಕ್ರೀಡೋತ್ಸವದಲ್ಲಿ ಉಪಸ್ಥಿತಿರುವ ನಮ್ಮ ಶಾಲೆಯ ಹಿತೈಷಿಗಳು, ಉಡುಪಿ ಜಿಲ್ಲೆಯ ಎಲ್ಲ ವಿಶೇಷ ಶಾಲೆಯ ಮುಖ್ಯಸ್ಥರು ಇವತ್ತು 12 ವಿಶೇಷ ಮಕ್ಕಳ ಶಾಲೆಯ ಕ್ರೀಡೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಎಲ್ಲ ಶಿಕ್ಷಕ ಸಿಬ್ಬಂದಿಯವರನ್ನು, ಪೊಲೀಸ್ ಸಿಬ್ಬಂದಿಯವರನ್ನು, ಮಾಧ್ಯಮ ಮಿತ್ರರಾದ ಶ್ರೀ ಸತೀಶ್ ಶೆಟ್ಟಿ, ಶ್ರೀ ಅವಿನಾಶ್ ದಿವ್ಯವಾಣಿ,
ಮತ್ತು ಮಕ್ಕಳ ಹೆತ್ತವರನ್ನು, ಪೋಷಕರನ್ನು, ಶಿಕ್ಷಕರ ರಕ್ಷಣಾ ಸಂಘದ ಪದಾಧಿಕಾರಿಗಳನ್ನು, ಹಳೆ ವಿದ್ಯಾರ್ಥಿಗಳನ್ನು ಹಾಗೂ ಎಲ್ಲ ಮುದ್ದು ಮಕ್ಕಳನ್ನು, MSW ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮತ್ತೊಮ್ಮೆ ಮಗದೊಮ್ಮೆ ಅವರಿವರು ಎನ್ನದೆ ಈ ದಿನ ಈ ಕ್ರೀಡೋತ್ಸವವು ಇಷ್ಟು ಸುಂದರವಾಗಿ ಮಾಡುವುದಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ, ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಅತಿಥಿ ಅಭ್ಯಾಗತರನ್ನು ಆತ್ಮೀಯವಾಗಿ ಸ್ವಾಗತಿಸಿದ ಸಂಸ್ಥೆಯ ಅಧ್ಯಕ್ಷರೇ, ನಿಮಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಮಾನಸ ಪುನರ್ವಸತಿ ಮತ್ತು ತರಬೇತಿ ಕೇಂದ್ರ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಉಡುಪಿ ಜಿಲ್ಲಾ ವಿಶೇಷ ಮಕ್ಕಳ ಕ್ರೀಡೋತ್ಸವವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿ ಇರುವ ನಿವೃತ್ತ ಹಿರಿಯ ನೌಕಾಧಿಕಾರಿ ಕೊಮಡೋರ್ ಜೆರೋಮ್ ಕಸ್ತಲಿನವರವರೇ, ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶ್ರೀಮತಿ ವೀಣಾ ವಿವೇಕಾನಂದರವರೇ, ಶ್ರೀಮತಿ ರತ್ನಾ ಅವರೇ, ಈ ಕೇಂದ್ರದ ಅಧ್ಯಕ್ಷರಾದ ಹೆನ್ರಿ ರವರೇ, ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರೇ, ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸುಮಾರು 12 ಶಾಲೆಗಳಿಂದ ಭಾಗವಹಿಸಿರುವ ಎಲ್ಲ ಶಿಕ್ಷಕರೇ, ಸಿಬ್ಬಂದಿಗಳೇ ಮತ್ತು ಈ ಮಾನಸ ಪುನರ್ವಸತಿ ಮತ್ತು ತರಬೇತಿ ಕೇಂದ್ರದ ಎಲ್ಲ ಸಿಬ್ಬಂದಿ ಮಿತ್ರರೇ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಒಂದು ಕೇಂದ್ರ ಬಿಂದುವಾದ ಎಲ್ಲ ವಿಶೇಷ ಮಕ್ಕಳೇ, ಮುದ್ದು ಮಕ್ಕಳೇ, ಸಾರ್ವಜನಿಕರೇ, ಪತ್ರಿಕಾ ಮಾಧ್ಯಮವರೇ, ಮೊದಲನೇದಾಗಿ ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ನನಗೆ ಯಾವ ರೀತಿ ನೀವು ಸ್ವಾಗತ ಮಾಡಿದಿರಿ ಈ ಕಾರ್ಯಕ್ರಮಕ್ಕೆ. ವಿಶೇಷವಾಗಿ ಈ ಶಾಲೆಯ ವಿಶೇಷ ಮಕ್ಕಳ ಮೂಲಕನೇ, ಅವರ ಬ್ಯಾಂಡ್ ಮೂಲಕನೇ ನೀವು ಯಾವ ರೀತಿ ಸ್ವಾಗತ ಮಾಡಿದ್ರೆ ಅದು ನಿಜವಾಗ್ಲೂ ಕೂಡ ಒಂದು ಅಭಿನಂದನೀಯ ಒಂದು ಇದು. ಅದೇ ರೀತಿ ನಾನು ನೋಡ್ತಾ ಇದ್ದೀನಿ, ಪಥಸಂಚಲನ ಕೂಡ ಎಲ್ಲ ಮಕ್ಕಳು ಕೂಡ ತುಂಬ ಅಂದವಾಗಿ, ಚಂದವಾಗಿ ತಯಾರಿಯಾಗಿ ಒಳ್ಳೆ ರೀತಿಯಲ್ಲಿ ಪಥಸಂಚಲನ ಮಾಡಿದ್ದಾರೆ. ಆ ಪಥಸಂಚಲನ ಸಂದರ್ಭದಲ್ಲಿ ನಾನು ಅದೇ ಜನರಲಾಗಿ ಈ ಸಂದರ್ಭದಲ್ಲಿ ನಾವು ನೋಡ್ತೀವಿ, ತುಂಬ ಬಿಸಿಲಿರುತ್ತದೆ. ಸೊ ಇವರ ಪಥಸಂಚಲನ ನೋಡಿ ಈವನ್ ಪ್ರಕೃತಿ ಕೂಡ ಅವರಿಗೆ ಖುಷಿಯಾಗುವ ನಿಟ್ಟಿನಲ್ಲಿ ತುಂಬ ಕೂಲಾಗಿ ಆಗಿದೆ ಅಂತ ಅನಿಸ್ಬೋದು. ಇವತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳೆಲ್ಲರೂ, ಅವರಿಗೆಲ್ಲರೂ ಕೂಡ ಅಭಿನಂದನೆಗಳು. ಮಾನಸ ಪುನರ್ವಸತಿ ಮತ್ತು ತರಬೇತಿ ಕೇಂದ್ರ ಇವರು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಕೇಳ್ಕೊಳ್ಳುವಾಗ ನಾನು ನೋಡಿದೆ, ಈ ತರಬೇತಿ ಸಂಸ್ಥೆ ಸುಮಾರು 25 ವರ್ಷಗಳಿಂದ ಈ ರೀತಿಯಲ್ಲಿ ವಿಶೇಷ ಮಕ್ಕಳಿಗೋಸ್ಕರ ತುಂಬ ಕಾಳಜಿಯಿಂದ, ಸೇವಾ ದೃಕ್ಪಥತೆಯಿಂದ ಕೆಲಸ ಮಾಡ್ತಾ ಇದೆ. ಯಾವುದೇ ಒಂದು ಸಂಸ್ಥೆ 25 ವರ್ಷ ವಿಶೇಷವಾದ ರೀತಿಯಲ್ಲಿ ಕೆಲಸ ಮಾಡೋದು ಅಂದರೆ ಅದೊಂದು ಸುಲಭವಾದ ಒಂದು ಇದಲ್ಲ. ಎಷ್ಟೋ ಒಂದು ಶ್ರಮ ಬೇಕಾಗುತ್ತದೆ, ಎಷ್ಟೋ ಒಂದು ನಿಷ್ಠೆ ಬೇಕಾಗುತ್ತದೆ ಅದರಲ್ಲಿ. ವಿಶೇಷವಾಗಿ ಮಾನಸ ಪುನರ್ವಸತಿ ಮತ್ತು ತರಬೇತಿ ಕೇಂದ್ರ ಆ ಒಂದು ನಿಷ್ಠೆಯಿಂದ, ಆ ಒಂದು ಸೇವಾ ದೃಕ್ಪಥದಿಂದ ಕೆಲಸ ಮಾಡ್ತಾ ಇರೋದಕ್ಕೆ ಈ ಸಂಸ್ಥೆಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಉಡುಪಿ ಜಿಲ್ಲೆ ಕೂಡ ಈಗ ರಜತ ಮಹೋತ್ಸವ ಸಂಭ್ರಮದಲ್ಲಿದೆ. ಅದೇ ರೀತಿ ಈ ಸಂಸ್ಥೆ ಕೂಡ ರಜತ ಮಹೋತ್ಸವ ಸಂಭ್ರಮದಲ್ಲಿರುವುದು ಒಂದು ಒಳ್ಳೆಯ ಒಂದು ಇದಂತ ಹೇಳ್ಬೋದು.
ಅದೇ ರೀತಿ ನಾನು ನೋಡ್ತಾ ಇದ್ದೀನಿ ನಮ್ಮ ಮಾನಸ ಪುನರ್ವಸತಿ ಮತ್ತು ತರಬೇತಿ ಕೇಂದ್ರ, ಈ ಕೇಂದ್ರದಿಂದನೇ ಸುಮಾರು ಕಾರ್ಯಕ್ರಮಗಳು ಮಾಡಿದ್ದಾರೆ. ವಿಶೇಷವಾಗಿ ಕ್ರೀಡಾ ವಿಷಯದಲ್ಲಿ ನಾವು ನೋಡಿದರೆ ಐ ಥಿಂಕ್ 2004ರಲ್ಲಿ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟ ಕೂಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ. 2018ರಲ್ಲಿ ಇದೇ ರೀತಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಕೂಡ ಆಗಿದೆ. ಮತ್ತು ಕೊರೋನಾ ಈ ಸಂದರ್ಭದಲ್ಲೆಲ್ಲ ಮಧ್ಯದಲ್ಲಿ ನಾವೆಲ್ಲ ನೋಡಿದ್ದೀವಿ. ಆದರೂ ಕೂಡ ಆ ಒಂದು ಸಂದರ್ಭದಲ್ಲಿ ಕೂಡ ಮಕ್ಕಳಿಗೆ ವಿಶೇಷವಾಗಿ ಕೊರೋನಾ ಒಂದು ಸಂದರ್ಭದಲ್ಲಿ ಕೂಡ ವಿಶೇಷವಾದ ಒಂದು ಕೆಲಸ ಅವರೆಲ್ಲ ಮಾಡಿದ್ದಾರೆ. ಮತ್ತು ಈ ಸಂಸ್ಥೆಯಿಂದ ಮತ್ತು ನಮ್ಮ ಜಿಲ್ಲೆಯಿಂದ ಸುಮಾರು ರಾಜ್ಯ ಮಟ್ಟದ ರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡಾಕೂಟದಲ್ಲೆಲ್ಲ ಭಾಗವಹಿಸುವುದು, ಸುಮಾರು ಪ್ರಶಸ್ತಿ ಪಡೆದಿರುವುದು ಕೂಡ ಒಂದು ಅಭಿನಂದನೀಯವಾದಂಥ ಕೆಲಸ. ನಾನು ನೋಡ್ತಾ ಇದ್ದೀನಿ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಇಂಥ ಒಂದು ಕ್ರೀಡಾಕೂಟದಲ್ಲಿ ಕೂಡ ಭಾಗವಹಿಸಿರುವುದು, ಅದರಲ್ಲಿ ಚಿನ್ನ ಪದಕ ಇವಂತೆಲ್ಲ ಗೆದ್ದಿರುವುದು ಕೂಡ ಅವರು ಮಾಡ್ತಾ ಇರುವ ಒಂದು ಕೃಷಿಗೆ, ಅವರು ಮಾಡ್ತಾ ಇರುವ ಒಂದು ಶ್ರಮೆಗೆ ಒಂದು ಫಲಿತ ಅಂತ ಹೇಳ್ಬೋದು. ಅದಕ್ಕೆ ಕೂಡ ಅವರಿಗೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ. ವಿಶೇಷವಾಗಿ ಇವತ್ತು ಸುಮಾರು 12ಕ್ಕಿಂತ ಹೆಚ್ಚು ಶಾಲೆಗಳಿಂದ ಇವತ್ತು ಭಾಗವಹಿಸ್ತಾ ಇದ್ದಾರೆ. ಇದು ಒಂದು ಹಬ್ಬ ಅಂತ ಹೇಳ್ಬೋದು. ಐ ಥಿಂಕ್ ಮಕ್ಕಳದ ಒಂದು ಹಬ್ಬ. ಯಾಕಂದರೆ ಕ್ರೀಡೆಯಲ್ಲಿನೇ ನಾವು ನೋಡ್ತೀವಿ, ಯಾವುದೇ ಭೇದ ಭಾವ ಇಲ್ಲದೆ, ಯಾವುದೇ ಒಂದು ಬೇರೆ ರೀತಿ ಇಲ್ಲದೆ ಎಲ್ಲರೂ ಒಂದಾಗಿ ಆಗುವ ಒಂದು ಖುಷಿಯಲ್ಲಿ ಆಗುವ ರೀತಿಯಲ್ಲಿ ಇರುತ್ತದೆ. ಸೊ ಅಂಥ ಒಂದು ಹಬ್ಬದ ವಾತಾವರಣ ಇವತ್ತು ನಾವು ಈ ಶಾಲೆಯಲ್ಲಿ ಇದರಲ್ಲಿ ನೋಡ್ತಾ ಇದ್ದೀವಿ. ಭಾಗವಹಿಸುವ ಎಲ್ಲರಿಗೂ ಕೂಡ ನಾನು ನನ್ನ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ಅವರೆಲ್ಲರೂ ಕೂಡ ಒಂದು ಕ್ರೀಡಾ ಸ್ಫೂರ್ತಿಯಿಂದ ಆಗಲಿ. ಅದೇ ರೀತಿಯಲ್ಲಿ ಸುಮಾರು ಶಾಲೆಗಳಿಂದ ಕ್ರೀಡಾಪಟುಗಳು ಅಂದರೆ ದೈಹಿಕ ಶಿಕ್ಷಕರು ಮತ್ತು ಅವರೆಲ್ಲ ಶಿಕ್ಷಕರು ಕೂಡ ಅವರ ಜೊತೆಗೆಲ್ಲ ಬಂದಿದ್ದಾರೆ. ಸೊ ಮತ್ತು ಇದನ್ನೆಲ್ಲ ಕೂಡ ಯಶಸ್ವಿ ಆಗಲಿ, ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಾನು ಶುಭ ಹಾರೈಸ್ತಾ ಇದ್ದೇನೆ. ವಿಶೇಷವಾಗಿ ಇಂಥ ಒಂದು ವಿಶೇಷ ಮಕ್ಕಳಿಗೋಸ್ಕರ ಕೆಲಸ ಮಾಡುವುದು ಅಂದರೆ ಅದು ಒಂದು ದೊಡ್ಡ ಒಂದು ಕೆಲಸ ಅಂತಲೇ ಹೇಳ್ಬೋದು. ಯಾಕಂದರೆ ಅದರಲ್ಲಿ ತುಂಬ ಸಹನ ಬೇಕಾಗುತ್ತದೆ, ತುಂಬ ಒಂದು ರೀತಿಯಲ್ಲಿ ಭಾಗವಹಿಸುವುದು ಎಲ್ಲ ಬೇಕಾಗುತ್ತದೆ. ನಾವೆಲ್ಲರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಒಬ್ಬರೊಬ್ಬರಿಗೆ ಒಂದೊಂದು ರೀತಿಯೆಲ್ಲ ಒಂದು ಪ್ರತಿಭೆ ಇರುತ್ತದೆ. ನಾವು ವಿಶೇಷ ಮಕ್ಕಳಂತ ಹೇಳಿದ ಕೂಡಲೇ ಒಂದು ಇದರಲ್ಲಿ ಅವರಿಗೆ ಸಮಸ್ಯೆ ಆಗಬಹುದು, ಅಂದರೆ ಒಂದು ಯಾವುದೋ ಕೇಳುವುದರಲ್ಲಿರ್ಬೋದು ಅಥವಾ ಬೇರೆ ಒಂದು ರೀತಿಯಲ್ಲಿ ಸಮಸ್ಯೆ ಆಗಬಹುದು. ಆದರೆ ಬೇರೆ ಇನ್ನೊಂದು ರಂಗದಲ್ಲಿ, ಇನ್ನೊಂದು ಫೀಲ್ಡಲ್ಲಿ ಡೆಫಿನೆಟ್ಲಿ ಅವರಿಗೆ ವಿಶೇಷವಾದ ಒಂದು ಪ್ರತಿಭೆ ಇರುತ್ತದೆ. ಅದನ್ನು ನಾವು ಹೇಗೆ ಗುರುತಿಸುವುದು ಅನ್ನೋದೇ ನಮ್ಮ ಒಂದು ಮುಖ್ಯವಾದ ಒಂದು ಚಾಲೆಂಜ್ ಅಂತ ಹೇಳ್ಬೋದು. ವಿಶೇಷವಾಗಿ ನಾವೆಲ್ಲರೂ ಕೇಳಿದ್ದೀವಿ ಹೆಲೆನ್ ಕೆಲ್ಲರ್ ಬಗ್ಗೆ. ಅವರಿಗೆ ದೃಷ್ಟಿ ಮತ್ತು ಶ್ರವಣದ ಬಗ್ಗೆ ಸಂಬಂಧಪಟ್ಟವಾಗಿ ಸಮಸ್ಯೆ ಇದ್ದರೂ ಕೂಡ ಅವರು ಯಾವ ರೀತಿಯಲ್ಲಿ ಅವರು ಸಾಧನೆ ಮಾಡಿದ್ದಾರೆ, ಇಡೀ ವಿಶ್ವದಲ್ಲೇ ಒಂದು ಮಾದರಿಯಾಗುವ ರೀತಿಯಲ್ಲಿ ಅವರು ಮಾಡಿದ್ದಾರೆ. ಅಂಥ ಒಂದು ಸಾಧನೆ ಆಗಬೇಕಂದ್ರೆ ವಿಶೇಷವಾಗಿ ಅವರಿಗೆ ಶಿಕ್ಷಕರ ಮತ್ತು ಅಕ್ಕಪಕ್ಕದಲ್ಲಿರುವವರದ ಒಂದು ಸಹಕಾರ ಮತ್ತು ಮಾರ್ಗದರ್ಶನ ತುಂಬ ಅವಶ್ಯಕ ಅನ್ನಿಸ್ತಾ ಇರ್ತದೆ. ಆ ಒಂದು ನಿಟ್ಟಿನಲ್ಲಿ ಇಂಥ ಒಂದು ಸಂಸ್ಥೆಗಳು, ತಾವೆಲ್ಲರೂ ಮಾಡ್ತಾ ಇರೋದಾರಲ್ಲ, ಇಲ್ಲಿರುವ ಶಿಕ್ಷಕರು, ನೀವೆಲ್ಲರೂ ಕೂಡ ತುಂಬ ಒಂದು ಮಾರ್ಗದರ್ಶನ ಮಾಡುವವರಿದ್ದೀರಿ. ಸೊ ಆ ಹಿನ್ನೆಲೆಯಲ್ಲಿ ಇಲ್ಲಿ ಬಂದಿರುವ ಎಲ್ಲ ಮಕ್ಕಳು ಕೂಡ ಅವರವರ ಇದರಲ್ಲಿ ಒಂದು ದೊಡ್ಡ ಸಾಧನೆ ಮಾಡಲಿ. ಮೋರ್ ದೆನ್ ದೊಡ್ಡ ಸಾಧನೆಗೆ ಅನ್ನೋದಕ್ಕಿಂತ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಪ್ರತಿಯೊಬ್ಬರದಲ್ಲಿ ಕೂಡ ಅವರದೇ ಆದ ಒಂದು ಪ್ರತಿಭೆ, ಅವರದೇ ಆದ ಒಂದು ಯುನಿಕ್ನೆಸ್ ಇರುತ್ತದೆ. ಆ ಯುನಿಕ್ನೆಸ್ಸನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಆ ಯುನಿಕ್ನೆಸ್ ಯಾವ ಪೊಟೆನ್ಷಿಯಲ್ ಇದೆ, ಆ ಪೊಟೆನ್ಷಿಯಲನ್ನು ನಾವು ರೀಚ್ ಆಗೋ ರೀತಿಯಲ್ಲಿ ಮಾಡಿದರೆ, ಬೇರೆ ಯಾರ ಜೊತೆಗೂ ಕಂಪ್ಯಾರಿಸನ್ ಮಾಡದೆ ನನ್ನದೇ ಆದ ಒಂದು ಪೊಟೆನ್ಷಿಯಲ್ ನನಗಿರುತ್ತದೆ, ನನ್ನದೇ ಆದ ಒಂದು ಪ್ರತಿಭೆ ನನ್ನಲ್ಲಿ ಇರುತ್ತದೆ, ಪ್ರತಿಯೊಬ್ಬರದಲ್ಲಿ ಇರುತ್ತದೆ, ಆ ಪ್ರತಿಯೊಬ್ಬ ಮಕ್ಕಳಲ್ಲಿ ಪ್ರತಿಯೊಬ್ಬ ಜನರಲ್ಲಿ ಕೂಡ ಇರುತ್ತದೆ. ಸೊ ಅದನ್ನು ನಾವು ಗುರುತಿಸ್ಕೊಂಡು ಅದರಲ್ಲಿ ನಾನು ಒಳ್ಳೆ ರೀತಿಯಲ್ಲಿ ಆಗುವುದಕ್ಕೆ ಸಾಧನೆ ಮಾಡಿದರೆ ಡೆಫಿನೆಟ್ಲಿ ನನಗೆ ಖುಷಿ ಅನಿಸ್ತಾ ಇರ್ತದೆ. ಅಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ನಾನು ಬೇರೆಯವರಿಗೆ ತಂದೆ ತಾಯಿಗೋಸ್ಕರ ಅಥವಾ ಬೇರೆ ನಮ್ಮ ಅಕ್ಕಪಕ್ಕದವ್ರಿಗೋಸ್ಕರ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಥವಾ ಅಕ್ಕಪಕ್ಕದವ್ರಿಗೋಸ್ಕರ ನಾನು ಇರ್ತಾಯಿದ್ದೀನಿ ಅನ್ನೋದಕ್ಕಿಂತ ನನ್ನ ಜೀವನಗೋಸ್ಕರ ನಾನು ಇದ್ದೀನಿ, ನನ್ನ ಜೀವನವನ್ನು ಒಂದು ಅರ್ಥಪೂರ್ಣವಾದ ರೀತಿಯಲ್ಲಿ ನಾನು ಮಾಡ್ತೀನಿ ಅನ್ನೋದು ತುಂಬ ಪ್ರಾಮುಖ್ಯ. ಸೊ ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರದಲ್ಲಿ ಕೂಡ ಏನೇನು ಪ್ರತಿಭೆ ಇದೆ ಅವರವರ ಪ್ರತಿಭೆಯನ್ನು ಹೊರತರುವ ನಿಟ್ಟಿನಲ್ಲಿ ಮತ್ತು ಜೀವನದಲ್ಲಿ ಒಂದು ಸಾರ್ಥಕವಾಗುವ ನಿಟ್ಟಿನಲ್ಲಿ ಮಾಡಬೇಕಂತ ಹೇಳುತ್ತಾ, ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ವಿಶೇಷವಾಗಿ ಆಹ್ವಾನಿಸುವುದಕ್ಕೆ ಈ ಕಾರ್ಯಕ್ರಮ ಆಯೋಜಕರಿಗೆ, ಯಾಕಂದರೆ ಇದು ಒಂದು ಐ ಥಿಂಕ್ ಸುಮಾರು ಸಿದ್ಧತೆ ಎಲ್ಲ ಮಾಡಿದ್ದಾರೆ ಅವರು. ಇದನ್ನು ಅಷ್ಟು ಸುಲಭವಲ್ಲ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡುವುದಂದರೆ. ಸೊ ಈ ಕಾರ್ಯಕ್ರಮ ಆಯೋಜಕರಿಗೆ ನಾನು ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನನಗೆ ಇಲ್ಲಿ ಆಹ್ವಾನಿಸೋದಕ್ಕೆ ತಮಗೆ ವಂದಿಸುತ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್. ಶ್ರೀಯುತ
ಹೆನ್ನಿಮಿನೇಶ್ವರವರೇ, ಜಿಲ್ಲಾಧಿಕಾರಿ ಶ್ರೀಯುತ ಕರ್ಮರಾವ್ರವರೇ, ಶ್ರೀಮತಿ ವೀಣರವರೇ, ಶ್ರೀಮತಿ ರತ್ನರವರೇ, ಇಲ್ಲಿ ನೆರೆದ ಎಲ್ಲ ಗಣ್ಯರೇ, ವಿದ್ಯಾರ್ಥಿನಿಯರೇ, ಶಿಕ್ಷಕರೇ, ಪತ್ರಕರ್ತರೇ, ತಮಗೆಲ್ಲರಿಗೂ ಪ್ರೀತಿಪೂರ್ವಕ ವಂದನೆಗಳು. ಇವತ್ತು ಈ ಕ್ರೀಡೋತ್ಸವವು ಈ ಪುಟ್ಟ ಹಳ್ಳಿಯಲ್ಲಿ ಆಚರಿಸುವುದು ಈ ಊರಿನ ಜನರಿಗೆ ಭಾಳ ಸಂತೋಷ ಆಗಿದೆ. ಈ ಕ್ರೀಡೋತ್ಸವಕ್ಕೆ ನಾನು ಶುಭವನ್ನು ಹಾರೈಸುತ್ತೇನೆ. ವಿಶೇಷ ಮಕ್ಕಳು ಯಾವ ರೀತಿಯಲ್ಲಿಯೂ ಯಾವ ವಿಷಯದಲ್ಲಿಯೂ ಸಾಮಾನ್ಯ ಮಕ್ಕಳಿಗಿಂತ ಕಡಿಮೆ ಅಲ್ಲ. ವಿಶೇಷ ಮಕ್ಕಳು ಕೆಲವು ವಿಶೇಷ ಶಾಲೆಗಳಿಂದ ಜಿಲ್ಲಾ, ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಜಿಲ್ಲಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿವಿಧ ಕ್ರೀಡೆಗಳಲ್ಲಿ ಗೆದ್ದು ಪದಕಗಳನ್ನು ಪಡೆದದ್ದು ಇದಕ್ಕೆ ಸಾಕ್ಷಿ. ಇವತ್ತು ಈ ಕ್ರೀಡಾಕೂಟ ಆಯೋಜಿಸಿ ಮಾಡಿಕೊಟ್ಟ ಜಿಲ್ಲಾಧಿಕಾರಿ ಹಾಗೂ ಈ ಸಂಸ್ಥೆಯ ಈ ಜವಾಬ್ದಾರಿಯನ್ನು ವಹಿಸಿ ಈ ಒಳ್ಳೆಯ ಮಟ್ಟದಿಂದ ಇವತ್ತು ಆಚರಿಸಿದ ಈ ಸಂಸ್ಥೆಗೂ ನನ್ನ ಅಭಿನಂದನೆಗಳು. ವಿಶೇಷ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಅಭಿವೃದ್ಧಿಗಾಗಿ ನಾವೆಲ್ಲರೂ ದುಡಿಯಬೇಕು. ಇಂತಹ ಕಾರ್ಯಕ್ರಮಗಳನ್ನು ಮಾಡಿ, ಅಂದರೆ ಕಾಂಪಿಟೇಟಿವ್ ಈವೆಂಟ್ಸ್ಗಳನ್ನು ಮಾಡಿ ಅವರಿಗೆ ಸದಾ ನಾವು ಪ್ರೋತ್ಸಾಹಿಸಬೇಕು. ಸರ್ಕಾರವು ಈ ವಿಶೇಷ ಮಕ್ಕಳ ಬಗ್ಗೆ ಅವರಿಗೆ ಎಂಥ ಸಹಾಯ ಮಾಡಬೇಕು, ಮುಂದೆ ಬರಬೇಕಂತ ನಮ್ಮ ಜಿಲ್ಲಾಧಿಕಾರಿ ಮುಖಾಂತರ ನಾನು ವಿನಂತಿಸುತ್ತೇನೆ. ಮತ್ತೊಮ್ಮೆ ನನ್ನನ್ನು ಈ ಸಂಸ್ಥೆಗೆ ಆಹ್ವಾನಿಸಿ ನನಗೆ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಈ ಸಮಯದಲ್ಲಿ ನಾನು ವಿಶೇಷವಾಗಿ ಒಂದು ಸುದ್ದಿಯನ್ನು ಹೇಳಲಿಕ್ಕೆ ಮನಸ್ತೇನೆ. ಇವತ್ತು ನಮ್ಮ ಅಧ್ಯಕ್ಷರ ಹೆನ್ನಿಮಿನೇಶ್ವರ ಅವರ 70ನೇ ಹುಟ್ಟುಹಬ್ಬ. ಒಳ್ಳೆಯ ದಿವಸ. ದೇವರು ಅವರು ಆಯೋಗ ಕೊಡಲಿ. ಮೇ ಲಾರ್ಡ್ ಗಿವ್ ಹಿಮ್ ಲಾಂಗ್ ಲೈಫ್, ಹೆಲ್ದಿ ಲೈಫ್ ಆ್ಯಂಡ್ ಪೀಸ್ಫುಲ್ ಲೈಫ್. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಇಂದಿನ ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನವನ್ನು ಅಲಂಕರಿಸಿ ಕ್ರೀಡೋತ್ಸವದ ಬಗ್ಗೆ ಶುಭ ಸಂದೇಶ ನೀಡಿ ವಿಶೇಷ ಮಕ್ಕಳ ಸಾಮರ್ಥ್ಯದ ಬಗ್ಗೆ ಶುಭ ನುಡಿಗಳನ್ನಾಡಿ ಸಂಸ್ಥೆಯ ಕೊಡುಗೈದಾನಿ ಕೋಮಡೂರ್ JRM ಕ್ಯಾಸ್ತಲಿನೋ ತಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಅತಿಥಿಗಳಿಗೆ ರಜತ ಮಹೋತ್ಸವದ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ನಮ್ಮ ಮಾನಸದ ಅಧ್ಯಕ್ಷರಾದ ಶ್ರೀ ಹೆನ್ರಿ ಮಿನೇಜಸ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ನೋಡುಗರ ಮನರಂಜಿಸುವ, ಆಡುಗರ ಕೌಶಲ್ಯಗಳನ್ನು ತೋರುವ ಸಂಘಟಿತ ಸ್ಪರ್ಧಾತ್ಮಕ ದೈಹಿಕ ಚಟುವಟಿಕೆ ಕ್ರೀಡೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಉಡುಪಿ,
ಮಾನಸ ಪುನರ್ವಸತಿ ಮತ್ತು ತರಬೇತಿ ಕೇಂದ್ರದ ರಜತ ಮಹೋತ್ಸವದ ಆಚರಣೆಯ ಪ್ರಯುಕ್ತ ಜಂಟಿಯಾಗಿ ಆಯೋಜಿಸುವ ಉಡುಪಿ ಜಿಲ್ಲಾ ಮಕ್ಕಳ ಕ್ರೀಡೋತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಲು ನಾನು ನಿಮ್ಮ ಮುಂದೆ ನಿಂತಿರುವೆನು. ಕ್ರೀಡೋತ್ಸವವನ್ನು ಉದ್ಘಾಟಿಸಿ ವಿದ್ಯಾರ್ಥಿಗಳ ಪಥಸಂಚಲನ ಹಾಗೂ ಶುಭ ಕೋರಿದ ಮಾನ್ಯ ಜಿಲ್ಲಾಧಿಕಾರಿಯಾದ ಶ್ರೀಯುತ ಕೂರ್ಮರಾವ್ ಎಂ IAS ತಮಗೆ ಎಲ್ಲರ ಪರವಾಗಿ ವಂದನೆಯನ್ನು ಕೋರುತ್ತೇನೆ. ನಮ್ಮ ಸಂಸ್ಥೆಯ ಹಿತೈಷಿ ಹಾಗೂ ಕೊಡುಗೈ ದಾನಿಯಾದ ಹಾಗೂ ಇವತ್ತು ಕ್ರೀಡಾ ಜ್ಯೋತಿಯನ್ನು ಬೆಳಗಿಸಿದ ಕಮಾಂಡರ್ ಜೆರೋಮ್ ಕಸ್ತಲಿನೋ ತಮಗೂ ಎಲ್ಲರ ಪರವಾಗಿ ವಂದನೆಯನ್ನು ಕೋರುತ್ತೇನೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇಲ್ಲಿನ ಉಪನಿರ್ದೇಶಕರಾದ ಶ್ರೀಮತಿ ವೀಣಾ ವಿವೇಕಾನಂದ ತಮಗೂ ಎಲ್ಲರ ಪರವಾಗಿ ನಾನು ಕೃತಜ್ಞತೆಯನ್ನು ಬಯಸುತ್ತೇನೆ. ಜಿಲ್ಲಾ ಕಲ್ಯಾಣಾಧಿಕಾರಿಯಾಗಿರುವ ಶ್ರೀಮತಿ ರತ್ನ ಮೇಡಮ್ ತಮಗೂ ಧನ್ಯವಾದಗಳನ್ನು ಕೋರುತ್ತೇನೆ. ಶಿಕ್ಷಕೇತರ ಸಂಘದ ಗೌರವಾಧ್ಯಕ್ಷರು ಶ್ರೀಮತಿ ಅಗ್ನೇಶ್ ಕುಂದರ್, ರಾಜ್ಯಾಧ್ಯಕ್ಷರು ಡಾಕ್ಟರ್ ಕಾಂತಿ ಹರೀಶ್, ಜಿಲ್ಲಾ ಅಧ್ಯಕ್ಷರು ಶ್ರೀಯುತ ರವೀಂದ್ರ ತಮಗೂ ವಂದನೆಗಳನ್ನು ಕೋರುತ್ತೇನೆ. ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಎಲ್ಲ ಶಾಲೆಗಳ ಶಿಕ್ಷಕೇತರಿಗೂ ವಿದ್ಯಾರ್ಥಿಗಳಿಗೂ ವಂದನೆಯನ್ನು ಕೋರುತ್ತೇನೆ. ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಬ್ಯಾಂಡ್ ನುಡಿಸಿದ ನಮ್ಮ ಮಾನಸ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರಿಗೂ ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನೂ ಒಂದೇ ಮಾತಿನಲ್ಲಿ ನಾನು ಧನ್ಯವಾದವನ್ನು ಸಮರ್ಪಿಸಿ ನನ್ನ ಧನ್ಯವಾದ ಸಮರ್ಪಣೆಯನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್.